ಕೊರಟಗೆರೆ ಪಟ್ಟಣದ ಬೀಮ್ಸ್ ಗ್ರಾಮೀಣ ಸಂಸ್ಥೆಯಲ್ಲಿ ಸಾವಿತ್ರಿ ಬಾಪುಲೆಯವರ 190ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಬಲಿಪ ಸಂಘದ ಅಧ್ಯಕ್ಷ ಎನ್ ಪದ್ಮನಾಭ ಅವರು, ಸಾವಿತ್ರಿ ಬಾಪುಲೆಯವರು ಮಹಿಳೆಯರ ಸಾಕ್ಷರತೆಗೆ ಹೋರಾಡಿದ ದೇಶದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಇವರ ಜೀವನ ಚರಿತ್ರೆಯನ್ನ ಪ್ರತಿ ಪುಸ್ತಕದಲ್ಲೂ ಅಳವಡಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀಮ್ಸ್ ಸಂಸ್ಥೆಯ ರವಿಕುಮಾರ್, ಶಿಕ್ಷಕ ಎಚ್ಎಲ್ ನಾರಾಯಣ್, ಮುಖಂಡರಾದ ಟೆಂಪೋ ಗೋವಿಂದರಾಜು, ದೇವರಾಜು, ತಿಮ್ಮಣ್ಣ, ರಘು, ದಯಾನಂದ್, ರಂಗದಾಮಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಅಂತ ಪಣ ತೊಟ್ಟು ಬಹಳ ಕಷ್ಟಪಟ್ಟು ದಿನಾಚರಣೆ ಆಕ್ಚುಲಿ ನಿಜವಾಗ್ಲೂ ಭಾರತದಲ್ಲಿ ಈ ದಿನ ಮಾಡಬೇಕು. ಶಿಕ್ಷಣ ದಿನಾಚರಣೆ ಇವತ್ತು ಮಾಡಬೇಕಾಗಿದೆ. ಯಾಕಂದ್ರೆ ಮಹಿಳೆಯರಿಗೋಸ್ಕರ ಭಾರತದಲ್ಲಿ ಪ್ರಥಮವಾಗಿ ಹೋರಾಟ ಮಾಡಿದಂಥ ಸಾವಿತ್ರಿಬಾಯಿ ಫುಲೆರವರ ಜೀವನ ಚರಿತ್ರೆ ತಿಳ್ಕೊಂಡ್ರೆ ಬಹಳ ಅಗಾಧವಾಗಿದೆ. ಅವ್ರು ಮಾಡಿದಂಥ 1831 ಹುಟ್ಟಿ ಬಾಲ್ಯ ವಿವಾಹ ಆಗಿ ಅವರ ಪತಿಯ ಜೊತೆಗೆ ವಿದ್ಯೆ ಕಲಿತು ಸಮಾಜಕ್ಕೋಸ್ಕರ ದುಡಿದಂಥ ಬಾಲ್ಯಕ್ಕೆ ಕೇವಲ 4 ವರ್ಷದಲ್ಲಿ 18 ಶಾಲೆ ಪ್ರಾರಂಭ ಮಾಡಿದವರು ಮಹಿಳೆಯರಿಗೋಸ್ಕರ ಅಂತ ಬಾಪುಲೆ ಅವರ ಜನ್ಮದಿನಾಚರಣೆ ಆಗಸ್ಟ್ 20 ಮಾಡಬೇಕು ಭಾರತದಲ್ಲಿ. ಜನವರಿ 3ನೇ ತಾರೀಕು ಮಾಡಿದ್ರೆ ಅದಕ್ಕೆ ಸಾರ್ಥಕ.